ಸ್ವಚ್ಛತೆಯ ವಿಚಾರದಲ್ಲಿ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ಉಡುಪಿ ನಗರಸಭೆ ಕೊರೋನಾ ವೈರಸ್ ವಿರುದ್ಧ ಸಾರ್ವಜನಿಕ ಜನಜಾಗೃತಿಯನ್ನ ಮಾಡ್ತಾ ಇದೆ. ಉಡುಪಿ ಸಿಟಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ವಾಶ್ ಬೇಸಿನ್ ಅಳವಡಿಸಿದೆ. ಸಿಟಿ ಬಸ್ ನಿಲ್ದಾಣದಲ್ಲಿ 4ನಲ್ಲಿರುವ ವಾಶ್ ಬೇಸಿನ್ ತೆರೆದಿದೆ. ಬಸ್ ಆಟೋದಲ್ಲಿ ಪ್ರಯಾಣಿಸುವವರು ಆಗಾಗ ತಮ್ಮ ಕೈಯನ್ನ ಶುದ್ಧೀಕರಿಸಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. 1,000 ಲೀಟರ್ ನೀರಿನ ಸಿಂಟೆಕ್ಸ್ ಅನ್ನು ಅಳವಡಿಸಿದ್ದು ಸಾರ್ವಜನಿಕರು ಕೈಯನ್ನ ಶುಚಿಗೊಳಿಸಬಹುದು ಎಂದು ವಾಶ್ ಬೇಸಿನ್ ಪಕ್ಕದಲ್ಲಿ ನಮೂದಿಸಲಾಗಿದೆ. ವಾಶ್ ಬೇಸಿನ್ ಆಗಾಗ ಶುಚಿಗೊಳಿಸಲು ಒಬ್ಬ ನಗರಸಭೆಯ ಕಾರ್ಮಿಕರನ್ನ ನೇಮಕ ಮಾಡಿದೆ. ಕೋವಿಡ್-19 ಬಗ್ಗೆ ಭಯಬೇಡ, ಸಾರ್ವಜನಿಕರಲ್ಲಿ ಎಚ್ಚರಿಕೆ ಇರಲಿ ಎಂದು ನಗರಸಭೆ ಬ್ಯಾನರ್ನಲ್ಲಿ ಉಲ್ಲೇಖಿಸಿದೆ. ಉಡುಪಿ ನಗರಸಭೆ ಜನಪರವಾದ ಕೆಲಸವನ್ನ ಮಾಡಿದೆ. ನಾವು ನಮ್ಮ ಶುಚಿತ್ವವನ್ನ ಕಾಪಾಡಿಕೊಳ್ಳುತ್ತೇವೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ. ಸಾರ್ವಜನಿಕ ವಾಶ್ ಬೇಸಿನ್ ಅಳವಡಿಸಿದ ಕೂಡಲೇ ಸಾರ್ವಜನಿಕರು ತಮ್ಮ ಕೈ ಮುಖಗಳನ್ನು ತೊಳೆದಿದ್ದಾರೆ.